ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ತುಷಾರ್ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಗೊಂದು ಲೋಟಸ್ ಫೇಸ್ ಸ್ಕ್ರಬ್ ಬಗ್ಗೆ ರಿವ್ಯೂ ಅನ್ನ ಕೊಡ್ತಾ ಇದ್ದೇನೆ. ಸೊ ಇದರ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಿಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೋಸ್ಟ್ಲಿ ನೀವೆಲ್ಲರೂ ಲೋಟಸ್ ಬ್ರ್ಯಾಂಡ್ ಬಗ್ಗೆ ಕೇಳಿರ್ಬೋದು. ಅವರ ಫೇಸ್ ವಾಶ್ ಇರ್ಬೋದು, ಸ್ಕ್ರಬ್ ಇರ್ಬೋದು, ಅದೇ ರೀತಿ ಫೇಶಿಯಲ್ ಕಿಟ್ ಇರ್ಬೋದು, ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅವರು ತಮ್ಮ ಪ್ರಾಡಕ್ಟ್ ಗಳನ್ನ ಹರ್ಬಲ್ಸ್ ಅನ್ನೆಲ್ಲ ಯೂಸ್ ಮಾಡಿ ಮಾಡ್ತಾರೆ. ಸೊ ಅದು ಎಲ್ಲ ಸ್ಕಿನ್ ಟೈಪ್ ನವರಿಗೆ ಕೂಡ ಸೂಟ್ ಆಗುತ್ತೆ. ಸೊ ನಾನ್ ನಿಮ್ಗೆ ಇವತ್ತು ತೋರಿಸ್ತಾ ಇರೋದು ಲೋಟಸ್ ಅವರದ್ದು ಆಪ್ರಿ ಸ್ಕ್ರಬ್ ಬಗ್ಗೆ. ಸೊ ಇದನ್ನು ಆಪ್ರಿಕೋಟ್ ಪೌಡರ್ ಅನ್ನ ಯೂಸ್ ಮಾಡಿ ಇದನ್ನ ಮಾಡಿದ್ದಾರೆ. ಆಪ್ರಿಕೋಟ್ ಹಣ್ಣನ್ನ ನೀವು ಹೀಗೆ ತಿಂದ್ರೂ ಕೂಡ ತುಂಬಾನೇ ಒಳ್ಳೇದದು ನಿಮ್ಮ ಸ್ಕಿನ್ನಿಗೆ. ಅದೇ ರೀತಿ ಈ ತರ ನಾವು ಕ್ಲೆನ್ಸರ್ಸ್ ಅನ್ನೆಲ್ಲ ಯೂಸ್ ಮಾಡೋದ್ರಿಂದ ಅದು ನಮ್ಮ ಸ್ಕಿನ್ ಅನ್ನ ಡೀಪ್ ಆಗಿ ಎಕ್ಸ್ಫೋಲಿಯೇಟ್ ಮಾಡಿ ಡೆಡ್ ಸ್ಕಿನ್ಸ್ ಅನ್ನೆಲ್ಲ ರಿಮೂವ್ ಮಾಡಿ ಒಂದು ಕ್ಲೀನ್ ಸಾಫ್ಟ್ ಸ್ಕಿನ್ ಅನ್ನ ಪಡೆಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ನಾನ್ ನಿಮ್ಗೆ ಇವತ್ತು ಹೇಳ್ತಾ ಇರೋದು ಲೋಟಸ್ ಅವರದ್ದು ಆಪ್ರಿ ಸ್ಕ್ರಬ್ ಬಗ್ಗೆ. ಇದು ನಾನು ತಕೊಂಡಿರೋದು 60 ಗ್ರಾಮ್ಸ್ ಇದೆ. ಇದು 95 ರುಪೀಸ್ ಅಲ್ಲಿ ಬರುತ್ತೆ ನಿಮ್ಗೆ. ಸೊ ಆನ್ಲೈನ್ ಅಲ್ಲಿ ನೀವು ಸೇಲ್ ಇದ್ದಾಗ ತಕೊಂಡ್ರೆ ನಿಮ್ಗೆ ಇನ್ನೂ ಕಡಿಮೆಗೆನೆ ಸಿಗುತ್ತೆ. ಸೊ ಹಾಗೆ ಇದು 3 ವರ್ಷದ ಇದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರ ಟೆಕ್ಸ್ಚರ್ ಬಂದು ನಾನು ತೋರಿಸ್ತೇನೆ ನಿಮ್ಗೆ. ನೋಡಿ, ಈ ತರ ಬರುತ್ತೆ. ನಿಮ್ದು ನಾರ್ಮಲ್ ಆಗಿ ಸ್ಕ್ರಬ್ ಎಲ್ಲ ಯಾವ ತರ ಬರುತ್ತೋ ಅದೇ ರೀತಿ ಇದೆ. ಬಟ್ ಇದರ ಗ್ರಾನ್ಯುವಲ್ಸ್ ಏನಿದೆ ನೋಡಿ, ಅಂದ್ರೆ ಈಗ ನಾವು ಈ ತರ ಸ್ಕ್ರಬ್ ಮಾಡುವಾಗ ನಿಮ್ಗೆ ಕೈ ಮೇಲೆ ಒಂಥರ ಪೌಡರಿ ತರ ಸಿಗುತ್ತೆ. ಸೊ ಅದು ಸ್ವಲ್ಪ ಹಾರ್ಶ್ ಆಗಿದೆ. ಸೊ ಇದನ್ನ ನೀವು ಇಂಥ ಸ್ಕ್ರಬ್ ಅನ್ನೆಲ್ಲ ಯೂಸ್ ಮಾಡುವಾಗ ಮ್ಯಾಕ್ಸಿಮಮ್ 1 ನಿಮಿಷ ಮಾಡಿದ್ರೆ ಸಾಕು. ಸೊ ಹಾಗೆ ಕೆಲವೊಂದು ಮೈಲ್ಡ್ ಸ್ಕ್ರಬ್ ಎಲ್ಲ ಬರುತ್ತೆ, ಅದನ್ನೆಲ್ಲ ನೀವು 2 ರಿಂದ 3 ನಿಮಿಷ ಮಾಡಬಹುದು. ಹಾಗೆ ಯಾರ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇದೆ ಅಂತವರು ಮೈಲ್ಡ್ ಸ್ಕ್ರಬ್ ಅನ್ನೇ ಯೂಸ್ ಮಾಡಿ. ಸೊ ಹಾಗೆ ಯಾರ್ದು ಸ್ಕಿನ್ ತುಂಬಾನೇ ಡ್ರೈ ಆಗ್ತದೆ, ಹಾಗೆ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಇದು ಪ್ರಾಬ್ಲಮ್ಸ್ ಯಾರಿಗೆ ತುಂಬಾನೇ ಇದೆ ಅಂಥವ್ರು ಈ ಸ್ಕ್ರಬ್ ಅನ್ನ ಯೂಸ್ ಮಾಡಬಹುದು. ಸೊ ಹಾಗೆ ಇದು ನಾವು ಸ್ಕ್ರಬ್ ಮಾಡುವಾಗ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಅನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಅಂದ್ರೆ, ಈ ಸ್ಕ್ರಬ್ ಅನ್ನ ನಾವು ವಾರದಲ್ಲಿ ಒಂದ್ಸಲ ಅಥವಾ ಒಂದು 10 ದಿನಕ್ಕೆ ಒಂದ್ಸಲ ಮಾಡಿದ್ರೆ ಸಾಕು. ರೆಗ್ಯುಲರ್ ಆಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಸ್ಕ್ರಬ್ ಯಾವ ತರ ಮಾಡೋದು ಅಂತ ತೋರಿಸ್ತೇನೆ ಇವಾಗ ನಾನು ನಿಮ್ಗೆ. ಸೊ ಮೊದಲಿಗೆ ನೀವು ನಿಮ್ಮ ಫೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಈ ಸ್ಕ್ರಬ್ ಅನ್ನ ಯೂಸ್ ಮಾಡಬೇಕು. ಸೊ ನಾನು ಇವಾಗ ಫೇಸ್ ವಾಶ್ ಮಾಡಿದ್ದೇನೆ. ಸೊ ಸ್ಕ್ರಬ್ ಅನ್ನ ಅಪ್ಲೈ ಮಾಡುವ. ಸೊ ನೋಡಿ, ನಾನು ಇಷ್ಟೇ ತಗೊಳ್ತಾ ಇದ್ದೇನೆ. ಸೊ ಸ್ಕ್ರಬ್ ಮಾಡುವಾಗ ಯಾವಾಗ್ಲೂ ಟಿ ಝೋನ್ ಅನ್ನ ಜಾಸ್ತಿಯಾಗಿ ಕಾನ್ಸಂಟ್ರೇಟ್ ಮಾಡಿ. ಅದು ಫೋರ್ಹೆಡ್ ಇರ್ಬೋದು, ಅಥವಾ ಇಲ್ಲಿ ನೋಸ್ ಹತ್ರ ಇರ್ಬೋದು, ಅಥವಾ ಚಿನ್ನ ಹತ್ರ ಇರ್ಬೋದು. ಇಲ್ಲಿ ಜಾಸ್ತಿಯಾಗಿ ನಮಗೆ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ಎಲ್ಲ ಫೇಸ್ ಮೇಲೆ ಸ್ಕ್ರಬ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ ಫಸ್ಟಿಗೆ. ಹಾಗೆ ಸ್ಕ್ರಬ್ ಮಾಡುವಾಗ ಯಾವಾಗಲೂ ಸಾಫ್ಟ್ ಆಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಸ್ಕ್ರಬ್ ಮಾಡಬೇಕು. ಸೊ ಈ ಸ್ಕ್ರಬ್ ತುಂಬಾನೇ ಬೇಗ ಡ್ರೈ ಆಗುತ್ತೆ. ಸೊ ನೀವೊಂದು 10 ಸೆಕೆಂಡಿಗೆ ಒಂದ್ಸಲ ನಿಮ್ಮ ಕೈಯನ್ನ ವೆಟ್ ಮಾಡಿಕೊಂಡು ಈ ತರ ಮಸಾಜ್ ಮಾಡಿ. ಸೊ 1 ನಿಮಿಷ ಆದ ನಂತರ ನೀವು ಇದನ್ನ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡ್ಕೊಳ್ಳಿ. ಸೊ ನೀವು ಸ್ಕ್ರಬ್ ಮಾಡೋಕ್ಕಿಂತ ಮೊದಲೊಂದ್ಸಲ ನಿಮ್ಮ ಸ್ಕಿನ್ ಅನ್ನ ಈ ತರ ಟಚ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ಕ್ರಬ್ ಆದ ನಂತರ ಟಚ್ ಮಾಡಿ, ನಿಮ್ಗೇನೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಸ್ಕ್ರಬ್ ಆದ ನಂತರ ತುಂಬಾನೇ ಸಾಫ್ಟ್ ಆಗುತ್ತೆ ಸ್ಕಿನ್. ಸೊ ಹಾಗೆ ಈ ಸ್ಕ್ರಬ್ ಬಗ್ಗೆ ಕೆಲವೊಂದು ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೂಡ ಹೇಳ್ತೇನೆ. ಮೊದಲನೇದಾಗಿ, ಯಾರಿಗೆ ಪಿಂಪಲ್ಸ್ ಪ್ರಾಬ್ಲಮ್ ಇದೆ, ಯಾರಿಗೆ ಆಕ್ನೆ ಪ್ರಾಬ್ಲಮ್ಸ್ ಇದೆ ಅಂತವರು ಖಂಡಿತವಾಗ್ಲೂ ಈ ಸ್ಕ್ರಬ್ ಅನ್ನ ಯೂಸ್ ಮಾಡಬೇಡಿ. ಯಾಕಂದ್ರೆ ಈ ಸ್ಕ್ರಬ್ ಇದು ಗ್ರಾನ್ಯುವಲ್ಸ್ ತುಂಬಾನೇ ಹಾರ್ಶ್ ಇರೋದ್ರಿಂದ ಪಿಂಪಲ್ಸ್ ಇರೋ ಸ್ಕಿನ್ಗೆ ಇದು ಸೂಟ್ ಆಗೋದಿಲ್ಲ. ನಿಮ್ಗೆ ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದೇ ರೀತಿ ಈ ಸ್ಕ್ರಬ್ ಅನ್ನ ಯೂಸ್ ಮಾಡುವವರು ಮ್ಯಾಕ್ಸಿಮಮ್ 1 ನಿಮಿಷ ಮಾಡಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೇ ರೀತಿ ಡೈಲಿ ಸ್ಕ್ರಬ್ ಮಾಡೋದು ಅಥವಾ 1 ದಿನ ಬಿಟ್ಟು 1 ದಿನ ಸ್ಕ್ರಬ್ ಮಾಡೋದು ಆ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಸ್ಕ್ರಬ್ ಕೂಡ ಇರ್ಬೋದು. ಕೆಲವೊಂದು ಮೈಲ್ಡ್ ಸ್ಕ್ರಬ್ ನೀವು ವಾರದಲ್ಲಿ 2 ರಿಂದ 3 ನಿಮಿಷ ಮಾಡಬಹುದು. ಬಟ್ ಇಂಥ ನೀವು ಸ್ಕ್ರಬ್ ಅನ್ನೆಲ್ಲ ಯೂಸ್ ಮಾಡುವಾಗ ವಾರದಲ್ಲಿ ಒಂದ್ಸಲ ಅಥವಾ 10 ದಿನಕ್ಕೆ ಒಂದ್ಸಲ ಮಾಡಿದ್ರೆ ಸಾಕು. ಸೊ ಗ್ರಾನ್ಯುಲ್ಸ್ ಎಲ್ಲ ಹಾರ್ಶ್ ಇರೋ ಸ್ಕ್ರಬ್ ಅನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ. ಅದೇ ರೀತಿ ನಿಮ್ಗೆ ಓಪನ್ ಪೋರ್ಸ್ ಎಲ್ಲ ಪ್ರಾಬ್ಲಮ್ ಇದ್ರೆ ಅದು ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಕೊನೆಯದಾಗಿ ಸ್ಕ್ರಬ್ ಆದ ನಂತರ ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೋ ಆ ಮಾಯಿಶ್ಚರೈಸರ್ ಅಥವಾ ಸಿರಮ್ ಅನ್ನು ಹಚ್ಚಬಹುದು.
ಸೊ ಫ್ರೆಂಡ್ಸ್, ಲೋಟಸ್ ಇದ್ದು ಆಪ್ರಿ ಸ್ಕ್ರಬ್ ಬಗ್ಗೆ ನೋಡಿದ್ರಿ ಅಲ್ವಾ? ಅದನ್ನ ಹೇಗೆ ಯೂಸ್ ಮಾಡೋದು, ಎಷ್ಟು ಟೈಮ್ ಯೂಸ್ ಮಾಡೋದು, ನಾನು ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಿದ್ದೇನೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.